ಒಂದು ರಾಮ ಜನ್ಮಭೂಮಿಯ ಇದರ ಸಂದರ್ಭದಲ್ಲಿ ಅವರ ಹತ್ರ ಹಣ ಸಂಗ್ರಹಕ್ಕೋಸ್ಕರ ಅಂತ ಹೋಗಿದ್ದೆ ನಾನು. ಆವಾಗಲೂ ಭಾರಿ ಮುಕ್ತವಾದಂತ ಮಾತುಕತೆಯಲ್ಲಿ ನಡೀತು. ಯಾವುದೇ ರಾಜಕೀಯವನ್ನು ಯೋಚನೆ ಮಾಡಿದೆ ನಮ್ಮ ಹಳೆ ನೆನಪುಗಳನ್ನು ನೆನಪು ಮಾಡಿಕೊಂಡು ರಾಮ ಜನ್ಮಭೂಮಿಯಲ್ಲಿ ರಾಮನ ದೇವಸ್ಥಾನ ಆಗಬೇಕು ಅಂತ ಹೋರಾಟ ಮಾಡಿ ಧನ ಸಹಕಾರ ಮಾಡಿದಂತವರು ಅವರು. ವಸಂತ ಬಗ್ಗೆ ಒಂದು ಹಳೆ ನೆನಪನ್ನು ಹೇಳಿದ್ದಾರೆ. ಹಿಂದೆ ಒಂದು ಸಲ 2 ಜನ ಇಲ್ಲಿ ಹಿಂದೂಗಳನ್ನು ಮುಸಲ್ಮಾನರು ಮತಾಂತರ ಮಾಡ್ಲಿಕ್ಕೋಸ್ಕರ ಕರ್ಕೊಂಡೋದು. ಆ ಸಂದರ್ಭದಲ್ಲಿ ಒಂದು ದೊಡ್ಡ ಹೋರಾಟ ನಡೆಯಿತು. ಆ ಹೋರಾಟದಲ್ಲಿ ಇವ್ರದ್ದು ಒಂದು ದೊಡ್ಡ ಪಾತ್ರ. ಆ ಸಂದರ್ಭದಲ್ಲಿ ಇದೆಲ್ಲ ಮಾಡಿ ಅವರು ವಕೀಲರು ಪಡಿಯಾರ್ ಅಂತ ಇದ್ರು ಮಂಗಳೂರಿನಲ್ಲಿ. ಅವರು ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿದಂಥವ್ರು. ವಾಪಸ್ ಅವರನ್ನು ಕರ್ಕೊಂಡು ಬಂತು, ಬಿಡ್ಲಿಲ್ಲ. ಎಲ್ಲಾ ಪ್ರಯತ್ನಗಳನ್ನು ಮಾಡಿ ಅವರನ್ನು ವಾಪಸ್ ಕರ್ಕೊಂಡು ಬಂದಿದೆ. ಹಿಂದೂ ಆಗಿ ಮಾಡಿದೆ. ಆಮೇಲೆ ಒಂದು ದೊಡ್ಡ ಸಾರ್ವಜನಿಕ ಸಭೆ ಆಯ್ತು. ಅವಾಗ ಅವರನ್ನು ನಾನು ಹುಲಿ ಅಂತ ಕರೆದಿದ್ದೆ. ಅಲ್ಲ ಸರ್, ಅವತ್ತೇ ಗರ್ವ ವಾಪಸಿ ಮಾಡಿದವರು. ಹೌದೌದು, ಅವತ್ತೇ ಅದಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು. ನಾನು ಅದಕ್ಕೆ ಹೇಳಿದ್ದು, ಒಂದು ವಿಚಾರಕ್ಕೋಸ್ಕರ ಅವರು ಇದ್ದರು. ಆ ವಿಚಾರಕ್ಕೋಸ್ಕರ ಜೀವನವನ್ನೇ ಮುಡಿಪಾಗಿಟ್ಟವರು. ಯಾರು ಬಂದ್ರು ಏನು ಬಂದ್ರು ಅದಕ್ಕೆ ಲೆಕ್ಕ ತಗೊಳ್ತಾ ಇರ್ಲಿಲ್ಲ. ಬಹಳಷ್ಟು ಜನ ನೀವು ಅವರನ್ನ ಹುಲಿ ಅಂತ ಕರೆದ ಬಗ್ಗೆ ಮಾತಾಡ್ತಾರೆ. ಹೌದು, ಹುಲಿಯೇ. ಆ ಸಂದರ್ಭದಲ್ಲಿ ಅವ್ರು ಹುಲಿಯೇ, ಅದರಲ್ಲಿ 2 ಪ್ರಶ್ನೆ ಏನಿಲ್ಲ. ಒಂದು ವೇಳೆ ಹುಲಿ ನಿಮ್ಮ ಜೊತೆಗೆ ಇರ್ತಿದ್ರೆ ಈಗ ಏನಾಗ್ತಿತ್ತು? ಸಿಂಹ ಆಗ್ತಾ ಇದ್ರು.